ಕಂಡ ಮಹಾನ್ ಹೋರಾಟಗಾರ, ದೇಶಕ್ಕಾಗಿ ಅಮರ ವೀರನಾದ ಭಗತ್ ಸಿಂಗ್. ಭಗತ್ ಸಿಂಗ್ ಎಂದಾಗ ಖಡ್ಗ ಕ್ರಾಂತಿಗಳ ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗುತ್ತದೆ. ನೀವು ಯಾರನ್ನಾದರೂ ಭಗತ್ ಸಿಂಗ್ ತರ ನಟನೆ ಮಾಡು ಅಂದ್ರೆ ಅವರು ತಮ್ಮ ಮೀಸೆಗಳನ್ನು ತಿರುವಿ ಪಿಸ್ತೂಲ್ಗಳನ್ನು ತೋರಿಸುವಂತೆ ನಟಿಸಬಹುದು. ಅದಕ್ಕೆ ಕಾರಣ ಭಾರತದಲ್ಲಿ ವಿಚಾರಕ್ಕಿಂತ ವೈಭವಭರಿತ ಕಥೆಗಳನ್ನು ಇಷ್ಟಪಡುವ ಜನ. ಅದಕ್ಕಾಗಿ ಈ ಕಥೆಗಳಿಂದ ಸ್ವಲ್ಪ ದೂರ ನಿಂತು ಭಗತ್ ಸಿಂಗ್ ಕೆಲವು ವಿಚಾರಗಳನ್ನು ನೀವು ಕೇಳಲೇಬೇಕು. ಭಗತ್ ಸಿಂಗ್ ಅವರನ್ನು ಆತನ ಗೆಳೆಯ ಭೇಟಿಯಾಗಲು ಬರುತ್ತಿದ್ದಾಗ ಅವರ ಕೈಯಲ್ಲಿ ಒಂದಲ್ಲ ಒಂದು ಪುಸ್ತಕ ಇರುತ್ತಿತ್ತು. ಕೆಲವು ಮಾಹಿತಿಗಳ ಪ್ರಕಾರ ಬ್ರಿಟಿಷರು ಅವರನ್ನು ಬಂಧಿಸುವ ಮೊದಲು ಸುಮಾರು 240 ಪುಸ್ತಕಗಳನ್ನು ಅವರು ಓದಿದ್ದರು. ನಂತರ ಜೈಲಿನಲ್ಲೇ 300ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದರು ಎನ್ನಲಾಗುತ್ತದೆ. ಈ ವಿಚಾರ ಇಲ್ಲಿ ಏಕೆ ಪ್ರಸ್ತಾಪಿಸುತ್ತಿದ್ದೇವೆ ಎಂದರೆ, ಭಗತ್ ಸಿಂಗರ ಕೈಗಳು ಪಿಸ್ತೂಲ್ಗಳಲ್ಲ, ಪುಸ್ತಕಗಳನ್ನು ಹಿಡಿಯುತ್ತಿದ್ದವು. ಅವರೊಬ್ಬ ಪುಸ್ತಕ ಪ್ರೇಮಿಯಾಗಿದ್ದರು. ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲದೆ ಭಗತ್ ಸಿಂಗ್ ಅವರು ಲೇಖನಗಳನ್ನು ಬರೆದಿದ್ದಾರೆ. ಕೀರ್ತಿ, ಅಕಾಲಿ, ವೀರ ಅರ್ಜುನ್, ಪ್ರತಾಪ್ ಮೊದಲಾದ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾಗುತ್ತಿದ್ದವು. ಸಾಕು, ಇನ್ನು ಪಿಸ್ತೂಲಿನಿಂದ ಕ್ರಾಂತಿ ಸಾಧ್ಯವಿಲ್ಲ. ಕ್ರಾಂತಿಯ ಖಡ್ಗ ವಿಚಾರದ ಸಾಣೆಯಿಂದ ವೇಗ ಸಿಗುತ್ತದೆ. ಇದು ಭಗತ್ ಸಿಂಗರ ಮಾತು. ಈ ಮಾತಿನಿಂದ ಅವರ ನಿಲುವು ನಮಗೆ ಸ್ಪಷ್ಟವಾಗುತ್ತದೆ. ಭಗತ್ ಸಿಂಗ್ ಕಾರ್ಲ್ ಮಾರ್ಕ್ಸ್, ಲೆನಿನ್ ಸಾಮಾಜಿಕ ವಿಚಾರಗಳೆಡೆ ಪ್ರಭಾವಿತರಾಗಿದ್ದರು. ಅವರಿಗೆ ಕೂಲಿ ಕಾರ್ಮಿಕರು, ರೈತರನ್ನು ಈ ಸಮಾಜ ಕಡೆಗಣಿಸುತ್ತಿದ್ದುದನ್ನು ಮತ್ತು ಅವರ ಮೇಲೆ ಆಗುತ್ತಿದ್ದ ದೌರ್ಜನ್ಯವನ್ನು ನೋಡಿ ನೋವು ಪಡುತ್ತಿದ್ದರು. ಅದಕ್ಕಾಗಿ ಕೆಳವರ್ಗದ ಜನರಿಗಾಗಿ ಹೋರಾಟ ಮಾಡುತ್ತಿದ್ದರು. ಅವರ ಪ್ರಕಾರ ಅಧಿಕಾರದಲ್ಲಿ ಯಾರೇ ಇದ್ದರೂ ಕೆಳವರ್ಗದ ಜನರ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಎಂದಿದ್ದರು. ಅವರ 1931 ಫೆಬ್ರವರಿಯಲ್ಲಿ ನೀಡಿದ ಸಂದೇಶದಲ್ಲಿ ರಾಜಕೀಯ ಬದಲಾವಣೆ ಒಂದು ಅನಿವಾರ್ಯ ಪೂರ್ವಾಪೇಕ್ಷೆ, ಆದರೆ ಮೂಲ ಉದ್ದೇಶ ಸಾಮಾಜಿಕ ಬದಲಾವಣೆಯೇ ಆಗಿದೆ ಎಂದಿದ್ದಾರೆ. ಇನ್ನು ಜಾತ್ಯತೀತ ವಿಚಾರಕ್ಕೆ ಬಂದರೆ ಗಾಂಧಿ ಹಾಗೂ ಭಗತ್ ಸಿಂಗ್ ವಿಚಾರಗಳಲ್ಲಿ ಭಿನ್ನತೆ ಇತ್ತು. ಗಾಂಧೀಜಿಯವರ ಪ್ರಕಾರ ಭಾರತೀಯ ಜಾತ್ಯತೀತೆಯ ಆಲೋಚನೆಗಳು ಹೇಗಿತ್ತೆಂದರೆ, ಸರ್ಕಾರ ಧರ್ಮವನ್ನು ಪ್ರೋತ್ಸಾಹಿಸುತ್ತದೆ, ಆದರೆ ಆ ಬೇರೆ ಬೇರೆ ಧರ್ಮಗಳ ನಡುವೆ ಧರ್ಮಾತೀತವಾಗಿರುತ್ತದೆ. ಆದರೆ ಭಗತ್ ಸಿಂಗ್ ಫ್ರೆಂಚ್ ಸೆಕ್ಯುಲರಿಸಂ ಅನ್ನು ಪ್ರತಿಪಾದಿಸುತ್ತಿದ್ದರು. ಸರ್ಕಾರ ಮತ್ತು ಧರ್ಮ ಒಂದರಿಂದ ಮತ್ತೊಂದು ದೂರವಿರಬೇಕು ಅನ್ನೋದನ್ನ ಬಲವಾಗಿ ಪ್ರತಿಪಾದಿಸುತ್ತಿದ್ದರು. ಇದೇ ನಿಜವಾದ ಜಾತ್ಯತೀತವಾಗಿದೆ. ಸರ್ಕಾರದ ಜೊತೆ ಯಾವುದೇ ಧರ್ಮಕ್ಕೆ ಯಾವುದೇ ಸಂಬಂಧ ಇರುವ ಅಗತ್ಯ ಇಲ್ಲ. ಧರ್ಮ ವ್ಯಕ್ತಿಯ ವೈಯಕ್ತಿಕ ವಿಚಾರವೇ ಹೊರತು ಬೇರೇನೂ ಅಲ್ಲ. 1902 ಸೆಪ್ಟೆಂಬರ್ 22ರಲ್ಲಿ ಪಂಜಾಬ್ನಲ್ಲಿ ಜನಿಸಿದ ಭಗತ್ ಸಿಂಗ್ ಮನೆ ಬಿಟ್ಟು ವಿದ್ಯಾಭ್ಯಾಸ ತೊರೆದು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು 1924ರಲ್ಲಿ ಕಾನ್ಪುರಕ್ಕೆ ತೆರಳಿ ಬ್ರಿಟಿಷರ ವಿರುದ್ಧ ಹೋರಾಟದ ಹಾದಿಯನ್ನು ಹಿಡಿದರು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ ಪರಿಣಾಮ 1931 ಮಾರ್ಚ್ 23ರಂದು ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲಾಯಿತು. भगत सिंह राजगुरु सुखदेव भगत सिंह राजगुरु सुखदेव. ಎಲ್ಲರಿಗೂ ಭಗತ್ ಸಿಂಗ್ ಜನ್ಮದಿನದ ಶುಭಾಶಯಗಳು.